ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಮನೆಗೆ ಒಂದು ಹೆಜ್ಜೆ ಇಟ್ಟ ಕೂಡಲೇ ಪ್ರತಿಯೊಬ್ಬರು ಕೂಡ ಮೊದಲು ಕೇಳೋದು ಅಮ್ಮ ಎಲ್ಲಿದ್ದಾರೆ ಅಂತೇಳಿ. ಹಾಗೆಯೇ ಅಡುಗೆಯಲ್ಲಿ ಉಪ್ಪಿಲ್ಲ ಅಂತ ಹೇಳಿದರೆ ಯಾರಿಗೂ ಆ ಅಡುಗೆ ರುಚಿಸೋದಿಲ್ಲ. ಇದೇ ರೀತಿ ಎಲ್ಲ ತಾಯಂದ್ರಿಗಳು ಬಂದು ನಮ್ಮ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು, ಅವರ ಕೈ ರುಚಿಯನ್ನು ನಮಗೆ ಉಣಬಡಿಸಿದ್ದಾರೆ, ನಿಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ಸಾಧ್ಯ ಎಲ್ಲಿ ಅಂತ ಹೇಳಿದರೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಅರುಣಾ ಮಸಾಲಾ. 40 ವರ್ಷಗಳ ಇತಿಹಾಸ ಇರುವಂಥ ಮಸಾಲೆಗಳು ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಕೈ ರುಚಿಯನ್ನು ತೋರಿಸ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುವರ್ಣಿ ಪಡಿಯಾರ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮನೆಯಲ್ಲಿ ನಿಮ್ಮ ಹೆಚ್ಚಿನ ಕೈ ರುಚಿ ಇಷ್ಟಪಡುವಂಥದ್ದು ಯಾವ ಕೈ ರುಚಿ, ಯಾವ ಅಡುಗೆ? ಮಕ್ಕಳಿಗೆ ಯಾವುದಂತಿಲ್ಲ, ಅಮ್ಮ ಮಾಡಿದ್ದೆ ಖುಷಿ ಅಲ್ವಾ? ಅಮ್ಮ ಮಾಡಿದ ಯಾವುದೇ ಅಡುಗೆ ಆಗಿರಲಿ ತುಂಬ ಖುಷಿ ಅನಿಸುತ್ತೆ, ರುಚಿಸುತ್ತೆ. ಹಾಗೆಯೇ ಆ ಒಂದು ರೆಸಿಪಿಯನ್ನು ಬೇರೆ ಯಾರು ಮಾಡಿದರೂ ಕೂಡ ಆ ಟೇಸ್ಟ್, ಅಮ್ಮ ಮಾಡಿದಂಥ ಒಂದು ಟೇಸ್ಟ್ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ತುಂಬ ಇಷ್ಟವಾಗಿರುವಂಥ, ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ಡಿಶ್ ಹೇಳ್ಕೊಡ್ತಾ ಇದ್ದೀರಾ ಅಥವಾ ಡಿಫ್ರೆಂಟ್ ಆಗಿರುವಂಥ ಇನೋವೇಟಿವ್ ಡಿಶ್ಶಾ? ಮಕ್ಕಳ ಹತ್ರ ಕೇಳಿ ನಾನು ಮಾಡೋದು. ಇವಾಗ ನನಗೋಸ್ಕರ ಅಡುಗೆ ಮಾಡ್ತಾ ಇದ್ದೀರಿ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಬಟಾಟೆ ಅವಲಕ್ಕಿ ಅಂತ. ಬಟಾಟೆ ಅವಲಕ್ಕಿ, ಓಕೆ ಸರಿ. ಹಾಗಾದರೆ ನಮ್ಮ ಕಿಚನ್ಗೆ ಹೋಗೋಣವಾ, ಬನ್ನಿ. ಎಸ್ ಮೇಡಮ್, ಹಾಗಾದರೆ ಫಸ್ಟ್ ಈಗ ಅವಲಕ್ಕಿ, ಬಟಾಟೆ ಅವಲಕ್ಕಿ. ಓಕೆ, ಇದು ಏನು ಬ್ರೇಕ್ಫಾಸ್ಟ್ಗೆ ಆಗುವಂಥ, ಬೆಳಿಗ್ಗೆ ತಿಂಡಿಗೆ ಆಗುವಂಥದ್ದು? ಹಾಗಾದರೆ ತಗೊಂಡೋಗ್ಲಿಕ್ಕೆ, ಟಿಫನ್ಗೂ ತಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತಾ? ನೀರುಳ್ಳಿ ಹಾಕ್ತೇನೆ, ಒಂದೊಂದ್ಸಲ ಹಾಳಾಗ್ತದೆ. ಓಹೋ, ಓಕೆ. ಚೆನ್ನಾಗಿ ಫ್ರೈ ಆದರೆ ಯಾವುದು ಹಾಳಾಗಲ್ಲ, ತೊಂದರೆ ಇಲ್ಲ. ಸರಿ, ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಕಡಾಯಿ ಒಗ್ಗರಣೆ ಇಡಬೇಕಂದ್ರೆ ಗ್ಯಾಸ್ ಆನ್ ಮಾಡಬೇಕು. ಹಾಗಾದರೆ ಸೊ ಎಣ್ಣೆ ಹಾಕ್ಕೊಳ್ಬೇಕು. ಹೌದು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯಾಕೆ ಇದು ಒಳ್ಳೆಯದು ಅಂತ ಹೇಳಿದ್ರೆ, ಮಕ್ಳಿಗೂ ದೊಡ್ಡವ್ರಿಗೂ ಯಾರಿಗೂ ಕೂಡ ಕೊಡ್ಬೋದು. ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್. ಹಾಗಾಗಿ ಯಾವುದೇ ವಯಸ್ಸಿನವ್ರಿಗೂ ಕೂಡ ಆರಾಮ್ಸೆ ಯಾವುದೇ ಡಿಶ್ ಮಾಡಿ ಕೊಡ್ಬೋದು. ಹಾಕಬೇಕಾ? ಮಾತಾಡೋದೇ ಜಾಸ್ತಿ ಆಯಿತು, ಹಾಕ್ಲಾ? ಬ್ರೇಕ್ಫಾಸ್ಟ್ಗೆ ಇಂಥದ್ದೆಲ್ಲ ಸ್ವಲ್ಪ ಈಸಿ ರೆಸಿಪೀಸ್ ಇದ್ರೆ ಮಕ್ಕಳಿಗೆಲ್ಲ ಬೆಳಗ್ಗೆ ಬೇಗ ಹೋಗಬೇಕು ಅಂತಿದ್ರೆ ಸುಲಭ ಆಗುತ್ತೆ. ಇದಂದ್ರೆ ಅವಲಕ್ಕಿ ನಾನು ಫಸ್ಟಿಗೆ ನೆನೆಸಿಟ್ಟು ನೀರು ಹಾಕಿ, ದಪ್ಪ ಬೇಕು ಇದಕ್ಕೆ. ಓಕೆ, ದಪ್ಪ ಅವಲಕ್ಕಿಯನ್ನ ನೆನೆಸಿ ಮೊದಲಿನ ದಿವಸ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಿಗ್ಗೆ ಬೇಗ ಮಾಡ್ಲಿಕ್ಕೆ ಆಗ್ತದೆ. ಸೊ ಎಲ್ಲವೂ ಕೂಡ ಈಸಿ. ಇದು ಪ್ರಿಪರೇಷನ್ ಬೇಕು ಯಾವಾಗಲೂ ಇದ್ರೆ ಈಸಿ ಅನ್ಸುತ್ತೆ. ಯಾವ್ದು ತಿಂಡಿ ಅಂತ ಗೊತ್ತಾದ್ರೆ ಮೊದಲೇ ನಾವು ಪಲಾವ್ ಎಲ್ಲ ಮಾಡೋ ಮೊದಲಿನ ದಿವಸ ಎಲ್ಲ ರೆಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಬೇಕು ಅಂತಿದ್ರೆ ಯಾವ ಟೈಮಲ್ಲಿ ಕೇಳಿ ರೆಡಿ ಇಟ್ಕೊಳ್ತೀರಿ ಮಕ್ಳ ಹತ್ರ? ಅದೇ ಬೆಳಿಗ್ಗೆ ಹೇಳ್ತಾನೆ, ನಾಳೆ ಅದು ಮಾಡು ಅಂತ ಹೇಳ್ತಾನೆ ಹುಡುಗ. ಸರಿ, ಎಣ್ಣೆ ಕೂಡ ಬಿಸಿ ಆಯ್ತು, ಹಾಕೊಳ್ಳಿ. ಸಾಸಿವೆ, ಉದ್ದಿನ ಬೇಳೆ, ಅಂದರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಮುಗಿದ ತಕ್ಷಣ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯೋಚನೆ ಅಲ್ವಾ?
ನಾಳೆಗೆ ದೋಸೆ ಮಾಡ್ಲಿಕ್ಕೆ ನೆನೆಸಿಟ್ಟು ಬಂದಿದೆ. ಸೊ ನೋಡಿ ಎಷ್ಟು ಈಸಿ ಅನ್ಸುತ್ತೆ ಅವಾಗ ಕೆಲಸ. ಈ ರೀತಿಯಾಗಿ ಮಹಿಳೆಯರು ಅಂದ್ರೆ ಗೃಹಿಣಿಯರು ಅದಕ್ಕೆ ಹೇಳೋದು ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತಾರೆ. ಸೊ ಕೆಲಸ ಹೇಗೆ ಅಷ್ಟು ಸ್ಪೀಡ್ ಆಗ್ತದೆ ಅಂತ ಹೇಳಿದ್ರೆ ಮೊದಲೇ ಪ್ರಿಪ್ರೇಷನ್ ಮಾಡೋದ್ರಿಂದ. ಸ್ವಲ್ಪ ಜೀರಿಗೆ ಹಾಕ್ತೇನೆ. ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಈಗ ನೀರುಳ್ಳಿ, ಸೊ ಈರುಳ್ಳಿ ತುಳುವಲ್ಲಿ ಹೇಳ್ಬೇಕಾದ್ರೆ ನೀರುಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆದ್ರೆ ಹಾಳಾಗಲ್ಲ, ಡಿಶಸ್ ಹಾಳಾಗಲ್ಲ. ಹೌದು, ಸ್ವಲ್ಪ ಕೆಂಪು ಬಣ್ಣ ಬರ್ತದಲ್ಲ ಆಗ ಸರಿ ಆಗ್ತದೆ. ಬೆಳಿಗ್ಗೆ ಗಡಿಬಿಡಿಗೆ ಒಂದೊಂದ್ಸಲ ತುಂಬಾ ಫ್ರೈ ಮಾಡ್ಲಿಕ್ಕೆ ಟೈಮ್ ಅಂತ ಹೇಳಿದ್ರೆ ಸ್ವಲ್ಪ ಅದು ಕೆಂಪು ಬಣ್ಣ ಬರೋವರೆಗೂ ಮಾಡಿದ್ರೆ ಸಾಕು ಅಲ್ಲ. ಒಂದೊಂದ್ಸಲ ಹೇಳುವಾಗ ಒಂಚೂರು ಮಲಗುವ, ಒಂಚೂರು ಕಡೆಗೆ ಇದು ಮಾಡುವ ಅಂತ ಎಣಿಸು, ಸುಲಭ ಅಲ್ಲ ಇವತ್ತು ಅಂತ ನೋಡುವಾಗ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಆಗ ಮಕ್ಕಳು ಗಡಿಬೇಡಿ ಮಾಡ್ತಾರೆ, ಇವನಿಗೆ ಲೇಟ್ ಆಯ್ತು ಅಂತ. ಸೊ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ? ಅದೇ ಸಣ್ಣವ ಇದೆ ಡ್ರಾಯಿಂಗ್ ಟೀಚರ್, ದೊಡ್ಡವ ಮಾರ್ಕೆಟಿಂಗ್, ಬಟ್ಟೆದು ಇದು ಮಾರ್ಕೆಟಿಂಗ್ ಅಲ್ಲಿ. ದೊಡ್ಡವನಿಗೆ ಮದುವೆ ಎಷ್ಟೇ ಇದ್ದಾಳೆ. ಓ ದೇವ್ರೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ಇನ್ನು ಚಿಕ್ಕ ಮಕ್ಕಳಿಗೆ ಮಾಡಿದಾಗೆ. ಅಂದ್ರೆ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡದಾಗ್ಲಿ ಅವ್ರು ಇನ್ನೂ ಚಿಕ್ಕವರೇ ಅಲ್ವಾ? ಸೊ ನೀವು ಫಸ್ಟ್ ಹೇಳುವಾಗ ಎಷ್ಟೋ ಚಿಕ್ಕ ಮಕ್ಕಳೇನೋ ಅನ್ಕೊಂಡೆ. ಉಪ್ಪು ತಾಗ್ಲಿ ಅಂತ ಸ್ವಲ್ಪ ಬಟಾಟೆ ಹಾಕ್ತಾನೆ. ಬೇಯಿಸಿದ ಆಲೂಗಡ್ಡೆ ಬೇಯಿಸಿ ಕಿವುಚಿ ಇಟ್ಕೊಂಡಿದ್ರಿ. ಹೌದು, ಈಗ ಕಿವುಚಿ ಇಟ್ಕೊಂಡಿದ್ರಿ. ಅರಿಶಿನ ಹೊಡಿಬೇಕು, ಅರಿಶಿನ ಹುಡಿ. ಸೊ ಆಯಿಲ್ ಹೇಗೆ ನಾವು ಹೆಲ್ದಿ ಆಯಿಲೋ ಹಾಗೇನೆ ಮಸಾಲೆಗಳಲ್ಲಿಯೂ ಕೂಡ ನಾನು ಆವಾಗಲೇ ಹೇಳಿದೆ 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಸೊ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ ಇಲ್ಲ, ಎಕ್ಸ್ಟ್ರಾ ಆ್ಯಡೆಡ್ ಕಲರ್ ಇಲ್ಲ. ಅರಿಶಿನ ಪರಿಮಳ ಬರ್ತಾ ಇತ್ತು. ಅದು ಪ್ಯೂರ್ ಆಗಿರೋದ್ರಿಂದ ನಿಮ್ಗೆ ಆ ಪರಿಮಳ ಬರುತ್ತೆ. ಇಲ್ಲಾಂದ್ರೆ ಬರೀ ಕಲರ್ ಆಗಿದ್ರೆ ಆ ಪರಿಮಳವೇ ಬರೋದಿಲ್ಲ ಅರಿಶಿನ ಹಾಕಿದ್ದು. ಅವಲಕ್ಕಿಗೆ ಸ್ವಲ್ಪ ಉಪ್ಪು ಹಾಕ್ಲಿ. ಉಪ್ಪು ಅವಲಕ್ಕಿಗೆ ಹಾಕೊಳ್ಳೋದಾ? ಹೌದು, ಅದು ನೆನೆಸಿ ನಾನೀಗ ಹಿಂಡಿ ಇದು ಮಾಡಿದ್ದೇನೆ. ಅದಕ್ಕೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಹಾಕೊಳ್ಳೋದಾ ಇದಕ್ಕೆ? ಮಿಕ್ಸ್ ಮಾಡಲಾ? ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಕಿದ್ರೆ ಹಾಕೊಳ್ಳೋದು. ಬೇಕಾದ್ರೆ ಹಾಕೊಳ್ಬಹುದು ಅನ್ಸುತ್ತೆ. ಎಣ್ಣೆ ಕಡಿಮೆ ಆಯ್ತಾ? ಅಂದ್ರೆ ಈ ಅವಲಕ್ಕಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಉತ್ತಮ. ಈರುಳ್ಳಿ ನಾವು ಕಾಯಿಸ್ತೇವಲ್ಲ, ಎಣ್ಣೆ ಜಾಸ್ತಿ ಇದೆ. ಓಕೆ ಓಕೆ. ತಕ್ಷಣಕ್ಕೆ ನೋಡುವಾಗ ಚಿತ್ರಾನ್ನ ತರ ಕಾಣ್ತಾ ಇದೆ. ಹೌದು, ಅದೇ ಚಿತ್ರಾನ್ನ ಟೇಸ್ಟ್ ಬೇರೆ, ಇದು ಟೇಸ್ಟ್ ಬೇರೆ. ಈಗ ಆಲೂಗಡ್ಡೆ ಎಲ್ಲಿದೆ ಅಂತ ಹುಡುಕ್ಬೇಕು ಅಲ್ವಾ? ಟೇಸ್ಟ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಮಿಕ್ಸ್ ಆಗಿ ಹೋಗ್ತದಲ್ಲ. ವಾವ್, ಆಯ್ತು ಇದು. ಹೌದು, ಈಗ ಕೊತ್ತಂಬರಿ ಸ್ವಲ್ಪ ಬೆಂದಿದೆ ನೋಡ್ಬೇಕು. ಸೊ ಜಟ್ಪಟ್ ಅಂತ ತಯಾರಾಗುತ್ತೆ ಅವಲಕ್ಕಿ, ಬಟಾಟೆ ಅವಲಕ್ಕಿ. ಇಲ್ಲರೆ ಖಾಲಿ ಅವಲಕ್ಕಿ ಒಗ್ಗರಣೆ ಹಾಕ್ತಾರಲ್ಲ, ಅದಕ್ಕೊಂದು ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ. ಆದ್ರೆ ಇದು ಇನ್ನು ಅಂದ್ರೆ ಬಟಾಟೆ ಯಾವುದೇ ಒಂದು ಡಿಶ್ಗೆ ಹೋದ್ರೂ ಅದ್ರ ಒಂದು ಟೇಸ್ಟೇ ಬೇರೆ. ಇದಕ್ಕೆ ಹುಳಿ ಅಂಶಕ್ಕೆ ಏನು ಬೇಕಾಗಿಲ್ವಾ? ಇಲ್ಲ, ಏನು ಬೇಡ. ಡನ್. ವಾ, ಫಟಾಫಟ್ ಈ ತರ ಇರಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ, ಜಟ್ಪಟ್ ಅಂತ. ವೆರಿ ನೈಸ್. ಆಫ್ ಮಾಡ್ತೀನಿ, ಸರ್ವ್ ಮಾಡ್ಕೊಳ್ಳೋಣ. ಎಸ್ ಮೇಡಮ್, ತಗೋ. ಬಟಾಟೆ ಅವಲಕ್ಕಿ ರೆಡಿ. ಎಸ್, ಬಿಸಿ ಬಿಸಿಯಾದಂಥ ಬಟಾಟೆ ಅವಲಕ್ಕಿ. ಸೂಪರ್ವ್ ಆಗಿದೆ.
ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಈಗ ಮಧ್ಯಾಹ್ನದ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ ಹಸುವಾಗಿ ಹಾಗೇ ಬಂದಿದ್ದೀರಾ. ಅವಲಕ್ಕಿ ಇದೆ, ಆಲೂಗಡ್ಡೆ ಇದೆ. ಇಮಿಡಿಯೇಟಾಗಿ ಜಟ್ಪಟ್ ಅಂತ ಕೇವಲ 5 ನಿಮಿಷದಲ್ಲಿ ತಯಾರಾಗುವಂಥ ಒಂದು ರೆಸಿಪಿ ಅಂತ ಹೇಳಿದರೆ ಬಟಾಟೆ ಅವಲಕ್ಕಿ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬಟಾಟೆ ಅವಲಕ್ಕಿ ತಯಾರಿಸೋ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸು, ಈರುಳ್ಳಿ ಹಾಕಿ ಹುರಿದು ಒಗ್ಗರಣೆ ತಯಾರಿಸಿಕೊಳ್ಳಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಇನ್ನೊಂದೆಡೆ ನೆನೆಸಿ ತೆಗೆದಿಟ್ಟ ದಪ್ಪ ಅವಲಕ್ಕಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಆಲೂಗಡ್ಡೆಗೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜಟ್ಪಟ್ ಬಟಾಟೆ ಅವಲಕ್ಕಿ ಸವಿಯಲು ಸಿದ್ಧ. ಘಮಘಮಿಸುವ ಬಟಾಟೆ ಅವಲಕ್ಕಿ ಏನೋ ತಯಾರಾಗಿದೆ. ಇಟ್ಸ್ ಇನ್ವೈಟಿಂಗ್. ತಿನ್ನು ಅಂತಿದೆ. ಬಟ್ ಟೇಸ್ಟ್ ನೋಡ್ತೀನಿ. ನೆಕ್ಸ್ಟ್ ರೆಸಿಪಿ ಏನು ಅಂತ ಗೊತ್ತಾಗಬೇಕಲ್ಲ. ತಯಾರಿ ಏನೋ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಒಂದಂತೂ ಘಮಘಮಿಸುವ, ಆವಾಗಲೇ ಹೇಳಿದೆ, ಆಲೂ ಹಾಗೆಯೇ ಅವಲಕ್ಕಿ, ಆಲೂಗಡ್ಡೆ ಅವಲಕ್ಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಪಿ ಯಾವುದು ಅಂತಲೇ ಕ್ಲೂ ಇಲ್ಲ. ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಸ್ವೀಟ್ ಒಂದು ರೆಸಿಪಿ ಅಂದರೆ ಲಾಡು ಒಟ್ಟಿಗೆ, ಈಗ ಮದುವೆ ಫಂಕ್ಷನ್ ಈಗೆಲ್ಲ ಒಟ್ಟಿಗೆ ಒಂದು ಫೋಲ್ಡ್ ಮಾಡಿ ಒಂದು ಮಂಡೆ ಅಂತ ಹೇಳ್ತಾರೆ. ನಾನು ತಿಂದಿಲ್ಲ, ಅದು ಗೊತ್ತಿಲ್ಲ. ಅದು ಮಾಡಿ ಕೊಡ್ತೇನೆ. ಹಾಂ ಸರಿ, ಹಾಗಾದ್ರೆ ಇವತ್ತು ಗೊತ್ತಾಗುತ್ತೆ. ಅದು ಮಂಡೆನಾ ಹೆಸರು? ಮಂಡೋ. ಅಂದ್ರೆ ಅದಿದ್ರೆ ಮೊದಲೆಲ್ಲ ಲಾಡು ಒಟ್ಟಿಗೆ ದೊಡ್ಡವರ ಇದು ಮದುವೆದು. ಓಹೋ, ಓಕೆ ಓಕೆ ಓಕೆ, ಆ ರೀತಿ. ಹೌದು. ಇದಕ್ಕೆ ಹೂರ್ಣ ಒಳಗೆ ಹಾಕ್ಲಿಕ್ಕೆ. ಹೂರ್ಣಕ್ಕೆ ಇದು ಗೋಧಿ ಹಿಟ್ಟು ನಾನು ತುಪ್ಪದಲ್ಲಿ ಹುರಿದು ತಂದಿದ್ದೆ. ಇದು ಗೋಧಿ ಹಿಟ್ಟ? ಗೋಧಿ ತುಪ್ಪದಲ್ಲಿ ಹುರಿದು ತಂದೆ. ಅಂದ್ರೆ ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರಿಬೇಕು. ಹೌದು, ನಾವು ಇದು ಲಾಡಿಗೆ ಹುರಿತೇವಲ್ಲ ಹಾಗೆ. ಇದು ಸಕ್ಕರೆ ಹುಡಿ, ಇದರಲ್ಲಿ ಏಲಕ್ಕಿ ಹಾಕಿದ್ದೇನೆ. ಓಕೆ, ಏಲಕ್ಕಿ ಹಾಕಿ ಪುಡಿ ಮಾಡಿದ್ರಿ. ಅದು ಎಷ್ಟು ಪ್ರಮಾಣ ಬೇಕು? ಈಗ ಗೋಧಿ ಹಿಟ್ಟು, ಸಕ್ಕರೆ ಪುಡಿ ನಾನು ಅಂದಾಜಲ್ಲೆಲ್ಲ ಮಾಡೋದು. ಅಂದಾಜಲ್ಲಿ? ಈಗ ನಮ್ಗೆ ಅಂದಾಜು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ಈಗ ನಾನು ಹಾಕಿದ್ದೆ. ಮತ್ತೆ ನಾವು ಸ್ವೀಟ್ ನೋಡ್ತೇವಲ್ವಾ, ಟೇಸ್ಟ್ ಪ್ರಕಾರ ಬೇಕಾದ್ರೆ ಹಾಕುದು. ಇದರಲ್ಲಿ ಮತ್ತೆ ಕರಿ ಎಳ್ಳು ಹಾಕ್ಲಿಕ್ಕಿತ್ತು. ಇದು ಫ್ರೈ, ಇದು ಹುರಿದು ಹಾಗೆ ಹುರಿದು ಇಟ್ಟಿದ್ದೀರಿ. ತುಪ್ಪ ಅಲ್ಲ, ಹಾಗೇನೆ ಡ್ರೈ? ಇದು ಡ್ರೈ. ಇದರಲ್ಲಿ ಕಲ್ಲೆಲ್ಲ ಇರ್ತದೆ, ಅದರಿಂದ ತೊಳೆದು ಎಲ್ಲ ಮಾಡಿ ಮತ್ತೆ ಫ್ರೈ ಮಾಡಬೇಕು. ಓಕೆ ಓಕೆ. ಈಗ ಅದಕ್ಕೆ ಪೂರಿ ಹಾಕ್ಬೇಕು. ಮೈದಾ ಪೂರಿ ರೆಡಿ ಮಾಡ್ಕೊಳ್ಬೇಕು. ಪೂರಿ ಅಂದರೆ ಮೈದಾ ಇಟ್ಟಿದ್ದು ಹೊರಗೆ ಪೂರಿ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಇದು ಹೂರ್ಣ ಇಟ್ಟು ಫೋಲ್ಡ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಫ್ರೈ. ನೋಡ್ತೀನಿ ನಾನು ಹೇಗೆ ಮಾಡ್ತೀನಿ, ನೀವು ಮಾಡಿ. ಹಾಕಿ ಅಲ್ಲ, ಈಗ ಸ್ವಲ್ಪ ಬಿಸಿನೀರು ಬೇಕು. ಬಿಸಿ ನೀರು ನೀರು ಹಾಕ್ಲಾ? ಎಷ್ಟು ನೀರು ಬೇಕಾಗುತ್ತೆ? ಅಂದ್ರೆ ನೀರೆಲ್ಲ ಕಲ್ಸ್ಕೊಳ್ಳೋದು? ಹೌದು, ಅಂದ್ರೆ ಗಟ್ಟಿ ಆಗ್ಬೇಕಲ್ಲ. ಸ್ವಲ್ಪ ಸಾಕು. ಸ್ವಲ್ಪ ಸಾಕು. ಸ್ವಲ್ಪ ಉಪ್ಪು, ಬಿಸಿ ನೀರು ಹಾಕಿ ಕಲಸಿ. ಸ್ವಲ್ಪ ಬಿಸಿ ಆದರೆ ಸಾಕು. ಆಫ್ ಮಾಡ್ತೇನೆ. ಸ್ವಲ್ಪ ನೀರು ನೋಡ್ಕೊಳ್ಳಿ. ಸಾಕು. ಮೈದಾ. ಅಂದ್ರೆ ಇದು ಹೇಗೆ ಪೂರಿ ತರ ಗಟ್ಟಿ ಕಲ್ಸ್ಕೊಳ್ಬೇಕು? ಪೂರಿ ಹಿಟ್ಟಿನ ಹದ ಅಂದ್ರೆ ಇದಾಗಬೇಕಲ್ಲ, ಒಂದು ಮೆದು ಆದ್ರೆ ಒಳ್ಳೇದಾಗುದಿಲ್ಲ. ಹಾಗಾಗಿ ಗಟ್ಟಿ ಬರಬೇಕು.
ಅದು ತಿನ್ನುವಾಗ ಹ್ಞೂ ಮೆದು ಇರಬಾರ್ದು, ಗಟ್ಟಿಗೆ ಹಾಗೆ ಅದು recipe ಇರ್ತದೆ. ಕ್ರಿಸ್ಪಿ ಆಗಿರ್ಬೇಕಾ? ಹೌದು, crispy ಆಗಿ. ಇದು ಸ್ವೀಟ್ ಶಾಪಲ್ಲಿ ಎಲ್ಲ ಸಿಗಲ್ವಾ ಇದು? ಸಿಗ್ತದೆ, ಇದೊಂದು ಸಿಗ್ತದೆ. ಸಿಗುತ್ತೆ. ಮಂಡೋ, ಹೆಸರು ಮಂಡೋ ಇದ್ರದ್ದು. ನಮ್ಮ ಈ ಕೊಂಕಣಿಯಲ್ಲಿ ಹಾಗೆ ಅಂದರೆ ಲಾಡು ಉಂಡು, ಇದು ಮಂಡೋ ಹಾಗೆ ಲಾಡೆಯು. ಸ್ವಲ್ಪ ತುಪ್ಪ. ಇದು ನಾದ್ಕೊಂಡ ನಂತರ ಹಾಗೆ ಸ್ವಲ್ಪ ಹೊತ್ತು ಇಡಬೇಕಾ? ಇಡ್ಬೇಕಂತ ಇಲ್ಲ, ತಕ್ಷಣವೇ ಮಾಡ್ಕೊಳ್ಳುವಂಥದ್ದು. ಇದು ನಾವು ಚಪಾತಿ ಎಲ್ಲ ಮಾಡುವ ಗುಡ್ಲೆ ಮಾಡ್ತೇವಲ್ಲ, ಪೂರಿ ಎಲ್ಲ ಮಾಡುವ ಹಾಗೆ. ಆ ರೀತಿಯಾಗಿ. ಇದೀಗ ನಾದಿದ ತಕ್ಷಣ ಪೂರಿ ಅಂತ ಹೇಳಿದ್ರೆ ಪೂರಿ ರೀತಿಯೇ ಲಟ್ಟಿಸ್ಕೊಳ್ಳೋದು. ಹೌದೌದು. ಆಮೇಲೆ ಡೀಪ್ ಫ್ರೈಯಾ? ಹೌದು, ಫ್ರೈ ಮಾಡಿ ಅದರಲ್ಲಿ ಮತ್ತೆ ಇದು ಹೂರ್ಣ ಫ್ರೈ ಮಾಡಿದ ನಂತರ ಪೂರ್ಣ ತುಂಬಿಸಿ ಮತ್ತೆ ಫ್ರೈ. ಬಿಸಿಯಲ್ಲಿ ಹೂರ್ಣ ಹಾಕಿ ಫೋಲ್ಡ್ ಮಾಡೋದು. ಓಕೆ, ನನಗೆ ಐಡಿಯಾ ಸಿಗ್ತಾ ಇಲ್ಲ. ಓಕೆ ಹೇಳಿದೆ. ಆದ್ರೆ ಈಗ ಆಯಿಲ್ ಇಟ್ಕೊಳ್ಳ ಹಾಗಾದ್ರೆ ಹೌದೌದು. ಸರಿ. ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋದು ಇದು. ಓಕೆ, ತುಂಬ ದೊಡ್ಡ ಪೂರಿ ಬರಲ್ಲ, ಚಿಕ್ಕ ಚಿಕ್ಕ ಪೂರಿ. ಚಿಕ್ಕದಂದ್ರೆ ಅದು ಹಾಕುವಷ್ಟು ಹಾಂ, ದೊಡ್ಡದು ಮಾಡೋದು. ಇದು ಬರೀ ಮದುವೆ ಸಮಾರಂಭಗಳಲ್ಲಿ ಮಾತ್ರ ಇದನ್ನ ಬಳಸ್ತಾರೆ. ಅದು ಕೂಡ ವೆಲ್ ಆಫ್ ಇದ್ರೆ ಮನೆಗೆ ಎಂತ ತಿನ್ಬೇಕನ್ನ ಇದು ಮಾಡ್ತೇವೆ ನಾವು. ಹೀಗೆ ಈಗ ತಿನ್ಬೇಕು. ತಕ್ಷಣಕ್ಕೆ ನೋಡ್ತಾ ಇರುವಾಗ ಎಲ್ಲ ತುಂಬಾ ಸುಲಭ ಇದೆ. ಸೊ ಅಂತ ಸಮಾರಂಭಕ್ಕೇನೆ ಕಾಯ್ಬೇಕು ಅಂತ ಇಲ್ಲ, ಯಾರು ಕೂಡ ಮಾಡಬಹುದು ಬಹುಶಃ. ಮನೆಯಲ್ಲಿ ಎಂತ ಫಂಕ್ಷನಿಗೆಲ್ಲ ಇಂಥದ್ದೆಲ್ಲ ಸ್ವೀಟ್ ಖಾರ ಎಂತೆಲ್ಲ ಮಾಡ್ತೇವೆ. ಹಾಗೆ ಇದು ಮಾಡಿ ಇಡುದು, ಮಕ್ಕಳಿಗೆ ಖುಷಿ. ಹೋಳಿಗೆ ಇದೆಲ್ಲ ಅವರು ಕೂತ್ಕೊಳ್ತಾರೆ ಮಾಡ್ಲಿಕ್ಕೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡುವಾಗ ಅದ್ರದ್ದೊಂದು ಮಜಾನೇ ಬೇರೆ, ಅದ ಟೇಸ್ಟು ಬೇರೆ ಅಷ್ಟೇ. ಮೊನ್ನೆ ಲಾಕ್ಡೌನಲ್ಲಿ ಎಂತ ಅಂಗಡಿ ಎಲ್ಲ ಅಷ್ಟು ಓಪನ್ ಇಲ್ಲ ಅಲ್ಲ, ಎಲ್ಲ ಮನೆಯಲ್ಲೇ ತಿಂಡಿ ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ತಿಂಡಿ ಮಾಡು. ಎಣ್ಣೆ ಕೂಡ ಕಾದಿದೆ, ಹಾಕೊಳ್ಬೋದು. ಇದು ಪೂರಿ ಕಾಯಿಸ್ಕೊಳ್ಳೋದಾ? ಹೌದು. ಕೊಡಿ, ನಾನು ಇಲ್ಲಿ ಕಾಯಿಸ್ತಾ ಇರ್ತೀನಿ. ಹಾಕಿದ ಕೂಡಲೇ ಇದಾಗಬೇಕು, ಬಿಸಿ ಬಿಸಿಗೆ. ಓ, ಆ ಥರ ಇಲ್ಲದಿದ್ರೆ ಗಟ್ಟಿ ಆಗ್ತದೆ. ಹೌದು. ಹಾಂ ಹಾಂ ಹಾಂ. ಇಲ್ಲದಿದ್ರೆ ಅದು ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಯಿಸ್ಬೇಕಾ? ಹೌದು, ನೀವು ಕಾಯಿಸಿ, ನಾನು ಇದಾಗ್ತೇನೆ. ಓಕೆ, ಡನ್. ಸೊ ಒಂದೊಂದೇ ಪೂರಿ ಕಾಯಿಸ್ಕೊಳ್ಳೋದಲ್ಲ? ಹೌದು. ನೋಡಿ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಆಮೇಲೆ ಬೈಬಾರ್ದು. ಹಾಂ, ಒಂದ್ಸಲ ಹೀಗೆ ಹಾಕಿ ಹಾಂ, ಸಾಕು ಸಾಕು. ಇಷ್ಟೇ? ಕಾದಿರಲ್ಲ ಅಲ್ವಾ ಇದು? ಇದು ಹೆಚ್ಚಾಗಬಾರ್ದು. ಮತ್ತೆ ಪುನಃ ಕಾಯಿಸೋದಕ್ಕಿದೆಯಾ? ಇಲ್ಲ ಇಲ್ಲ, ಅಷ್ಟೇ. ಹೌದು, ಹೀಗೆ. ತೆಗಿಲ? ಹಾಂ, ಪೂರಿ ಕಾಯಿಸಿದ ಥರ ಸ್ವಲ್ಪ ಇನ್ನೂ ಕೆಂಪಗಾಗಬೇಕಾ ಏನೋ? ಮನೆ ಕಾಯಿಸೋದೇ ಎಲ್ಲ ನಮ್ಮ ಯಜಮಾನರು. ಓಕೆ. ನಾವು ಬನ್ಸ್ ಎಂತ ಮಾಡಿದ್ರು ಅವರೇ ಕಾವಲಿ ಹತ್ರ. ಅವರಿಗೆ ನಾವು ಮಾಡಿದ್ದು ಸರಿ ಆಗೋದಿಲ್ಲ, ಎಂತ ಕಪ್ಪು ಕಪ್ಪು ಮಾಡಿದ್ದು ಹೀಗೆಲ್ಲ ಹೇಳ್ತಾರೆ. ಇದು ಇಮಿಡಿಯೇಟ್ ಪಪ್ಪಡ ಥರ ಬರ್ತಾ ಇದೆ. ತುಂಬ ಇದು ಆಗಬಾರ್ದು. ನಾನು ಕಾಯಿಸೋದ್ರಲ್ಲಿ ಸ್ಪೀಡ್ ಇದ್ದೀನಲ್ಲ? ಹೌದಪ್ಪ.
ಎಸ್, ಒಳ್ಳೆ ಇದಾಗ್ತಾ ಇತ್ತು. ಉಪ್ಪಿ ಬರ್ತಾ ಇದೆ. ಕಾಯಿಸಿದ ಯಾರು ಅದು? ಇದು ಹೀಗೆ ಹರಿದೋಗ್ಬಾರ್ದು ಹಾಗೆ. ಹಾಂ ಹಾಂ ಹಾಂ. ಓ ಹಾಗೆ, ಅದು ಇಮಿಡಿಯೇಟ್ ಬಿಸಿ ಬಿಸಿಯಲ್ಲೇ ಹಾಕೊಳ್ಳುವಂಥದ್ದು. ಅದಕ್ಕೆ ನಾವು ಮಾಡಿ ಸರಿಯಾಗ್ತದೆ, ನಮ್ಮ ಯಜಮಾನ್ರೇ ಮಾಡೋದು. ಪೂರಿ ಇದು ಮಾಡೋದು ಅವರೇ. ಅಂದರೆ ಇದು ನಾದಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಈ ರೀತಿಯಾಗಿ ಸಾಫ್ಟ್ ಬರುತ್ತಾ ಸ್ವಲ್ಪ, ಅಂದರೆ ಮಡ್ಚೋದಕ್ಕೆ? ಹಾಗೇನಿಲ್ಲ, ನಾವು ಇಮಿಡಿಯೇಟ್ ಮಾಡ್ತೇವೆ. ಎಷ್ಟು ಜಟ್ಪಟ್ ಅಂತ ರೆಡಿ ಆಯ್ತಲ್ವಾ? ಸೊ ಹಾಗೆ ಸ್ವಲ್ಪ ಹೂರ್ಣ ಇದೊಂದು ತಯಾರಿದ್ರೆ ಯಾವಾಗ ಮನ್ಸಾಗುತ್ತೆ ಆವಾಗ ಮಾಡ್ಕೊಳ್ಬಹುದು ಬಹುಶಃ. ಇಂಥದ್ದು ಪೌಡರ್ ಪಂಚಕಜ್ಜಾಯ ಇದರಲ್ಲಿ ದೇವಸ್ಥಾನದಲ್ಲಿ ಅದು ಹಾಕಿ ಮಾಡ್ಲಿಕ್ಕಾಗ್ತದೆ. ಅವಲಕ್ಕಿ ಹುರಿದು ಅದಕ್ಕೆ ಸಕ್ಕರೆ ಹುಡಿಯಕ್ಕೆ ಹಾಗೂ ಆಗ್ತದೆ. ನೀವು ಹೇಳಿದ್ದು ತುಂಬಾ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಯೂಶಲಿ ಪ್ರಸಾದ ತರುವಾಗ ಸ್ವಲ್ಪ ಸ್ವಲ್ಪ ತಗೊಳ್ತಾರೆ, ಹಾಗೆ ಉಳಿಯುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಆ ಒಂದು ಕೆಲಸ ಉಳಿಯುತ್ತೆ, ಬರೀ ಪೂರಿ ಮಾಡೋ ಕೆಲಸ ಇನ್ನೂ ಕಮ್ಮಿಯಾಗಿ ನಾನು ಕಾಯಿಸ್ಬೇಕಷ್ಟೇ. ಸೊ ಅಷ್ಟು ಮಾತ್ರ. ಓಕೆ, ಎಸ್, ಸರ್ವ್ ಮಾಡಿ ಮೇಡಮ್. ಬಿಸಿ ಬಿಸಿ ಮಂಡೆ ರೆಡಿ. ಮಂಡೆ ಮಂಡೋ ಮಂಡು. ಎಸ್, ಅಂದ್ರೆ ಕೃಷ್ಣನಲ್ಲಿ ಮಂಡ ತಲೆ ಹಾಗೆ ಮಂಡೆ ಅಂದ್ರೆ. ಓಕೆ ಓಕೆ, ಬಿಸಿ ಬಿಸಿ ಆಗಿರುವಂತ ಮಂಡೋ ರೆಡಿ ಆಗಿದೆ. ಮಂಡೆ ಬಿಸಿ ಅಲ್ಲ, ಏನೂ ಮಂಡೆ ಬಿಸಿ ಮಾಡೋ ಹಾಗಿಲ್ಲ. ಈಸಿ ಇದೆ, ವೆರಿ ಈಸಿ ರೆಸಿಪಿ. ಸೊ ದೊಡ್ಡ ದೊಡ್ಡ ಔತಣಗಳಲ್ಲಿ ಇದನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕೆ? ಪ್ರತಿನಿತ್ಯ ಮನೆಯಲ್ಲಿ ಇದನ್ನ ತಯಾರಿಸ್ಕೊಳ್ಬೋದು. ಸೊ ಹಾಗಾದ್ರೆ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಮಂಡು ತಯಾರಿಸೋ ವಿಧಾನ: ಮೊದಲು ತುಪ್ಪದಲ್ಲಿ ಹುರಿದಿಟ್ಟ 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಪುಡಿ, ಹುರಿದಿಟ್ಟ ಕರಿ ಎಳ್ಳು ಹಾಕಿ ಕಲಸಿ ಹೂರಣ ತಯಾರಿಸಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಉಪ್ಪಿಗೆ ಬಿಸಿ ನೀರು ಹಾಕಿ ಮೈದಾ ಹಿಟ್ಟನ್ನು ತುಪ್ಪ ಹಾಕಿ ಗಟ್ಟಿಯಾಗಿ ಕಲಸಿ. ಆನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದು ತಕ್ಷಣವೇ ಮಧ್ಯದಲ್ಲಿ ತೂತು ಮಾಡಿ ಹೂರಣ ತುಂಬಿ ತಕ್ಷಣವೇ ಮಡಚಿಕೊಳ್ಳಿ. ಈಗ ತಯಾರಾಯಿತು ಬಿಸಿ ಬಿಸಿ ಮಂಡು. ಬಿಸಿ ಬಿಸಿ ಆಗಿರುವಂಥ 2 ರೆಸಿಪಿ ಮಾಡಿಕೊಟ್ಟಿದ್ದೀರಿ. ಸೊ ಮನೆಯವರಿಗೆ ಇಷ್ಟ ಆಗಿರುವಂಥ ಒಂದು ರೆಸಿಪಿ, 2 ರೆಸಿಪಿ ಕೂಡ ಅಲ್ವಾ? ಈಗ ಫಸ್ಟ್ ಯಾವ್ದು ಟೇಸ್ಟ್ ನೋಡೋದು? ಕನ್ಫ್ಯೂಷನ್ ನಾನಿದ್ದೀನಿ, ನೀವು ಹೇಳಿ. ಅದೀಗ ತನೀತಾ ಅಂತ ಈಗಲೇ ಇನ್ನೂ ಬಿಸಿ ಇದೆ, ತೊಂದರೆ ಇಲ್ಲ. ಓ ಎಸ್, ಸೊ ಟೇಸ್ಟ್ ನೋಡೋಣ. ತಗೊಳ್ಳಿ. ಬಟಾಟೆ ಅವಲಕ್ಕಿ ಬ್ರೇಕ್ಫಾಸ್ಟ್ಗೆ ಇಷ್ಟ ಆದರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದೆ ನಮ್ಮ ಮನೆಯಲ್ಲೂ ಕೂಡ. ವಾರವಾ ಭಾಜಿ ನಾವು ಮಾಡ್ತೀವಲ್ಲ, ಆಲೂಗಡ್ಡೆ ಭಾಜಿ, ಅದ್ರ ಜೊತೆಗೆ ಅವಲಕ್ಕಿ ಮಿಕ್ಸ್ ಮಾಡಿ ಒಂಥರ ಚಿತ್ರಾನ್ನದ್ದು ಟೇಸ್ಟು ಅಲ್ಲ. ಚಿತ್ರಾನ್ನಕ್ಕಾದರೆ ಇನ್ನೂ ಹುಳಿ ಎಲ್ಲ ಹಿಂಡಿ ಮಾಡ್ತೀವಿ. ಟೊಮೆಟೊ ಎಲ್ಲ ಹಾಕ್ತಾರೆ. ಟೊಮೆಟೊ ಎಲ್ಲ ಹಾಕ್ತಾರೆ ಕೆಲವರು. ಬಟ್ ಇದು ಅವಲಕ್ಕಿಯಿಂದ ಕೆಲವು ಸರಿ ಬರ್ತದಲ್ಲ ಸ್ವಲ್ಪ, ಹಾಗಾಗಿ ಹುಳಿಯ ಅವಶ್ಯಕತೆ ಇಲ್ಲ. ನೀವು ಇದರಲ್ಲಿ ಅವಲಕ್ಕಿ ಹಾಕಿರೋದ್ರಿಂದ ಆ ಅವಲಕ್ಕಿ ಇದೆ ಅಂತ ಫಸ್ಟ್ ಗೊತ್ತಾಗಲ್ಲ ಮಕ್ಕಳಿಗೆ. ಕೆಲವರಿಗೆ ಅವಲಕ್ಕಿ ಇಷ್ಟ ಆಗಲ್ಲ, ಅವಲಕ್ಕಿ ಅಯ್ಯೋ ಬೇಡ ಅಂತ. ಅವಲಕ್ಕಿ ಒಗ್ಗರಣೆ ಅಂದ್ರೆ ಬೇಡ, ಇದು ಮಾಡಿದ್ರೆ ತಿಂತಾರೆ. ಯಾರು ಗೊತ್ತಾಗುತ್ತೆ ಇದು? ಏನಾದ್ರೂ ಬಾಜಿ ಕಮ್ಮಿ ಆದ್ರೂ ಈ ತರ ಮಾಡ್ಕೊಡ್ಬಹುದು, ಪೂರಿ ಬಾಜಿ ಕಮ್ಮಿ ಆದ್ರೂ ಈ ರೀತಿಯಾಗಿ ಮಾಡ್ಕೊಡ್ಬಹುದು. ಸೂಪರ್ ಆಗಿದೆ. ಬಾಜಿ ಉಳಿದ್ರೆ ಅದಕ್ಕೆ ಅವಲಕ್ಕಿ ಹಾಕಿದ್ರೆ ಆಯ್ತು ಅಲ್ವಾ? ಎಷ್ಟು ಈಸಿ, ಸೂಪರ್. ಟೇಸ್ಟ್ ಮಾಡೋಣ. ನಂಗೆ ಮಂಡೋ ಟೇಸ್ಟ್ ನೋಡ್ಬೇಕೀಗ. ತಗೊಳ್ಳಿ. ಶುಗರ್. ಓ, ನಾವು ಭರ್ಪೂರಾಗಿ ತಿಂತೀವಿ, ತೊಂದರೆ ಇಲ್ಲ. ಸೊ ಇದು ಪೂರ್ತಿ ಹಾಗೆ ಬೈಟ ಕಟ್ ಮಾಡಿ ಹೀಗೆ ತಿನ್ನೋದು. ಸಕ್ಕರೆ ಬೇಕಿದ್ದಿದೆ ಏನಲ್ಲ, ಸಾಕು, ಕರೆಕ್ಟಾಗಿದೆ. ಸೊ ಹೆಚ್ಚಿಗೆ ಆಗಿಲ್ಲ, ಹದವಾಗಿರುವಂಥ ಸ್ವೀಟ್. ನಮ್ಮ ಕಡೆ ಈ ಚಿರೋಟಿ ಊಟ ಅಂದರೆ ಭರ್ಜರಿ ಭೋಜನ ಅಂತ ಹೇಳ್ತಾರೆ. ಇದೇ ರೀತಿ ಪೂರಿ, ಆ ಪೂರಿ ಮಾಡೋದು ಮಾತ್ರ ತುಂಬ ಕಷ್ಟದ ಕೆಲಸ. ಬರೀ ಪೂರಿ ಅಲ್ಲ, ಅದು ಲೇಯರ್ಡ್ ಪೂರಿ. ಯಾವ ರೀತಿ ಮಾಡ್ತಾರೆ ಇದುವರೆಗೂ ನನಗೂ ಕೂಡ ಕಲ್ತ್ಕೊಳಕ್ಕಾಗಲ್ಲ. ಆದರೆ ಅದಕ್ಕೂ ಕೂಡ ಇದೇ ರೀತಿ ಹಾಲನ್ನು ಹಾಕ್ತಾರೆ, ಬಾದಾಮ್ ಮಿಲ್ಕ್ ಮತ್ತು ಈ ಥರ ಸಕ್ಕರೆ. ಇದು ಸ್ವಲ್ಪ ಅದರ ಹತ್ರ ಟೇಸ್ಟ್
ಈ ರೀತಿಯಾಗಿ ಮಾಡಿಕೊಂಡು ಬಾದಾಮ್ ಮಿಲ್ಕ್ ಹಾಕಿದರೆ ಅದು ಸೇಮ್ ಅದೇ ಟೇಸ್ಟ್ ಬರ್ಬೋದು. ಸೊ ನನಗಂತೂ ಇಷ್ಟ ಆಯಿತು, ಇದು ಈಸಿ ಆಗಿದೆ. ಆ್ಯಕ್ಚುಲಿ ಮಂಡೋ ಇದು ಯಾರು ಬೇಕಾದರೂ ಮಾಡ್ಕೊಳ್ಬೋದು, ಹಾಗಾದರೆ ವೆರಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್, 2 ಸೂಪರ್ಬ್ ರೆಸಿಪಿ ಹೇಳ್ಕೊಟ್ರಿ. ಸೊ ಟೇಸ್ಟಿ ರೆಸಿಪಿ ಅಲ್ಲದೆ ಬೆಳಗ್ಗೆದು ಟೆನ್ಷನ್ ಕೂಡ ಕಮ್ಮಿ ಮಾಡಿದ್ವಿ. ಆ್ಯಂಡ್ ಯಾವುದಾದ್ರೂ ಹಬ್ಬ ಸಮಾರಂಭ ಇದ್ದರೂ ಕೂಡ ಅಂತ ಹೇಳಿದ್ದೀರಲ್ಲ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ, ಯಾರು ಕೂಡ ಕೇಳಿ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ ಇರುತ್ತೆ. ಮನೆಯವರು ಟೇಸ್ಟ್ ನೋಡಲಿ ಒಂದ್ಸಲ. ಇಡೀ ಊರಿಗೂ ಗೊತ್ತಾಯಿತು ನಾಳೆ ಬೆಳಗ್ಗೆ ನನ್ನ ಮನೇಲಿ ಯಾವುದು ಬ್ರೇಕ್ಫಾಸ್ಟ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಅಡುಗೆಯನ್ನು ಹೇಳ್ಕೊಡಿದ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ ವತಿಯಿಂದ 2 ಸ್ಟಾರ್ ರೈಸ್. ಸೊ ಭದ್ರಾವತಿಯಲ್ಲೂ ಕೂಡ ಮುತ್ತು ಉದುರುವಂಥ ಒಂದು ಸೂಪರ್ಬ್ ಆಗಿರುವಂಥ ಅಕ್ಕಿಯನ್ನು ಬೆಳೀತಾ ಇದ್ದಾರೆ, ಅದು ಕೂಡ ಈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಇದೇ ರೀತಿ ಇಷ್ಟು ಈಸಿಯಾಗಿರುವಂಥ ರೆಸಿಪೀಸ್ ಹಾಗೂ ರುಚಿಕರವಾಗಿರುವಂಥ ರೆಸಿಪೀಸ್ ನಮಗೆ ಬಂದು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸ್ವೀಟ್ ಅಂತ ಹೇಳಿದ್ರೆ ಸ್ವಲ್ಪ ನನ್ನ ವೀಕ್ನೆಸ್. ಸೊ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಸ್ವೀಟ್ ಈ ಥರ ಎಲ್ಲ ಎದುರಲ್ಲಿ ಇಟ್ಟರೆ ಹಾಗೇ ಕೈ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಲೈಟ್ ಸ್ವೀಟ್, ವೆರಿ ಟೇಸ್ಟಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.